ಗ್ರಾಮದ ಕಾರ್ಣಿಕ ದೇವಸ್ಥಾನ ಶ್ರೀ ಬ್ರಹ್ಮದೇವರು ಇಷ್ಟ ದೇವತಾ ಬಲವಂಡಿ ವ್ಯಾಘ್ರ ಚಾಮುಂಡಿ ದೇವಸ್ಥಾನದ ಆಡಳಿತಾಧಿಕಾರಿ ಕ್ಷೇತ್ರಕ್ಕೆ ವಿರುದ್ಧವಾದ ನಡತೊಂದುಲ್ಲೆರು ಮೂಲು ನಡತೊಂದುಪುನ ಅವ್ಯವಹಾರಡು ಕೆಲವು ಅಧಿಕಾರಿಗಳು ಬೊಕ್ಕ ರಾಜಕಾರಣಿಗಳು ಶಾಮೀಲಾದುಪುನ ಶಂಕೆ ಉಂಟು ಮಾಡಿದ ತುಳುನಾಡ ರಕ್ಷಣಾ ವೇದಿಕೆದ ಅಧ್ಯಕ್ಷರು ಶ್ರೀ ಯೋಗಿ ಶೆಟ್ಟಿ ಚಪ್ಪು ಆರೋಪಿಸಿದರು. ಪೆರಾರ ದೈವ ದೇವಸ್ಥಾನ ಮುಜರಾಯಿ ಇಲಾಖೆಡು ಎ ಗ್ರೇಡ್ ಪಡೆದಿದ್ದದು. ಇಡೆಗು ಖಾಲಿ ಕರಾವಳಿ ಮಾತ್ರ ತಂದೆ ಮುಂಬೈ ಬೊಕ್ಕ ಬಾಕಿದ ರಾಜ್ಯದ ಭಕ್ತಾದಿಲು ಬತ್ತದು ಪರಕೆ ಪಾಡುವೆರು. ಕರಿನ ವರ್ಷ ಡಿಸೆಂಬರ್ ಜಿಲ್ಲಾಧಿಕಾರಿಲು ಮುಲ್ಪದ ಆಡಳಿತಾಧಿಕಾರಿಯಾದಿತ್ತಿನ ಪಿಡಿಒರನ್ನು ಬದಲ್ ಮಂತದು ಗುರುಪುರ ನಾಡ ಕಚೇರಿದ ಉಪ ತಹಶೀಲ್ದಾರರನ್ನು ನೇಮಿಸಾದಿತ್ತರು. ಆಂಡ್ 6 ಮೇ 14 ತಾರೀಕು ದಾನಿ ದೈವಸ್ಥಾನ ಸಮಿತಿ ಸದಸ್ಯರು ಗ್ರಾಮಸ್ಥರನ ಗೇನ ಕನವಂತೆ ತನ್ನ ಇಲಾಖೆದ ಸಿಬ್ಬಂದಿನ ಸೇರಾ ಒಂದು ಧಾರ್ಮಿಕ ದತ್ತಿ ಇಲಾಖೆದಗಳು ಸೀಲ್ ಮಲ್ದಿತ್ತಿನ ಹುಂಡಿ ಡಬ್ಬಲೆನು ಪುಡತದು ಪಂಚನಾಮ ಅತ್ತಂಡ ವಿಡಿಯೋಗ್ರಾಫಿ ಮಲ್ಪಂತೆ ದುಡ್ಡು ಗೆಂತದು ಸರ್ಕಾರದ ಸುತ್ತೋಲೆಯನ್ನು ಉಲ್ಲಂಘಿಸಾದ ಕ್ಷೇತ್ರಗ ನಷ್ಟ ಉಂಟು ಮಲ್ತದಿರ್ಪಂಡದು ಆರೋಪಿಸಾಯರು. ಆದರೆ ಈ ಬಗ್ಗೆ ಕಳೆದ 23/12/2019 ಅಲ್ಲಿ ಆಡಳಿತಾಧಿಕಾರಿಯನ್ನಾಗಿ ನೇಮಕಗೊಳಿಸಿರ್ತಾರೆ. ಆದರೆ ಅವರ ಬಗ್ಗೆ ಹಲವಾರು ಜನರು ನಿರೀಕ್ಷೆಯನ್ನು ನೀಡಿ ಇಟ್ಟುಕೊಂಡಿದ್ದರು, ಇನ್ನೂ ಅಭಿವೃದ್ಧಿ ಆಗ್ತದೆ ಅಂತ. ಆದರೆ ಅಲ್ಲಿ ಮೊದಲಿಗೆ ಉತ್ತಮವಾಗಿ ಅಲ್ಲಿ ಕಾರ್ಯ ನಡೀತಿತ್ತು. ಆ ಬಳಿಕ ಆಡಳಿತಾಧಿಕಾರಿ ಅವರು ಪೆರಾರ ಅಲ್ಲಿ ಸೇವಾ ಸಮಿತಿಯ ಪ್ರಮುಖರು ಯಾರು ಈ 20 ವರ್ಷಗಳಿಂದ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸಾವಿರಾರು ಲಕ್ಷಾಂತರ ಜನರ ಭಕ್ತಾದಿಗಳ ಹಣಗಳನ್ನು ತೊಡಗಿಸಿಕೊಂಡು ಸೇವಾ ಕಾರ್ಯಗಳ ಮೂಲಕ ಅಭಿವೃದ್ಧಿಪಡಿಸಲು ಕಾರಣರಾಗಿದ್ದವರಂದರೆ ಪೆರಾರ ಸೇವಾ ಸಮಿತಿ. ಆದರೆ ಆಡಳಿತಾಧಿಕಾರಿ ಅವರಾಗಿರುವಂತೆ ನೇಮಕಗೊಂಡ ನಂತರ ಮುಂದಿನ ದಿನಗಳಲ್ಲಿ ಅವರು ಆ ಪೆರಾರ ಸಮಿತಿಯನ್ನು ಯಾವುದೇ ಗಮನಕ್ಕೆ ತೆಗೆದುಕೊಳ್ಳದೆ ಅವರ ಕೆಲಸಗಳನ್ನು ಕೆಲವರು ಅವರಿಗೆ ಬೇಕಾದ ರೀತಿಯ ವ್ಯಕ್ತಿಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪೆರಾರ ಸೇವಾ ಸಮಿತಿಯವರು ಇವರ ಬಗ್ಗೆ, ಇವರ ಕರ್ತವ್ಯ ಲೋಪದ ಬಗ್ಗೆ ಅವರು ಒಂದು ಆ್ಯಂಟಿ ಕರಪ್ಷನ್ ಬ್ಯೂರೋಗೆ ಅವರು ಕಂಪ್ಲೇಂಟ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ಅವರು ಕರ್ತವ್ಯ ಲೋಪವನ್ನು ಎಸಗುತ್ತಿದ್ದಾರೆ. ಅವರು ಯಾವುದು ನಿಯಮಾವಳಿ ಉಂಟು, ಯಾವುದು ಸುತ್ತೋಲೆ ಉಂಟು, ಯಾವುದೋ ಒಂದು ದೇವಸ್ಥಾನಕ್ಕೆ ತನ್ನದೇ ಆದ ಸುತ್ತೋಲೆ ಉಂಟು, ಅದನ್ನು ಆ ಪ್ರಕಾರ ಹೋಗದೆ ಅವರು ಅವರದ್ದಷ್ಟೇ ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳಿಗೆ ಕಂಪ್ಲೇಂಟನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ACB ಆ್ಯಂಟಿ ಕರಪ್ಷನ್ ಬ್ಯೂರೋರವರು ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ತನಿಖೆಯನ್ನು ಮಾಡ್ತಾರೆ. ಅವರು ರಿಪೋರ್ಟನ್ನು ಕೊಡ್ತಾರೆ. ಇಂಥ ದೇವಸ್ಥಾನದಲ್ಲಿ ಇಂಥದ್ದು ನಡೆದಿದೆ ಅಲ್ಲಿ, ಅದರಿಂದಾಗಿ ಆ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಕೊಂಡು ಅವರು ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟವರಿಗೆ ಅವರು ಅವರ ದೂರನ್ನು ಸಲ್ಲಿಸ್ತಾರೆ. ಹಾಗೆ ಆ ಬಳಿಕ ಪುನಃ ಆದರೂ ಕೂಡ ಅಲ್ಲಿ ಆಡಳಿತಾಧಿಕಾರಿ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದ ಸಂದರ್ಭದಲ್ಲಿ ಪುನಃ 24/20/20 ಜಿಲ್ಲಾಧಿಕಾರಿಗಳ ತಟಸ್ಥ ನೀತಿಯ ವಿಚಾರವನ್ನು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ಕೂಡ ತಂದಿರ್ತಾರೆ. ಆ ಬಳಿಕ 24/7/2020 ಶ್ರೀ ಕ್ಷೇತ್ರ ಪೆರಾರದ ಬಗ್ಗೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ತಂದಾಗ ಸರ್ಕಾರ ಸಚಿವಾಲಯ ಈ ವಿಷಯದ ಬಗ್ಗೆ ಭ್ರಷ್ಟಾಚಾರ ನಿಗ್ರಹ ದಳದ ತನಿಖಾ ವರದಿಯನ್ನು ಪರಿಶೀಲಿಸಿ ಪ್ರಭಾರ ಆಡಳಿತಾಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಹಾಗೂ ಕೂಡಲೇ ಸದರಿ ಅಧಿಕಾರಿಯನ್ನು ಆ ಸಲದಿಂದ ಬದಲಾಯಿಸಲು ಕ್ರಮ ಕೈಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಪತ್ರವನ್ನು ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರಿಗೆ ಕಳಿಸಿಕೊಟ್ಟು ಈ ಬಗ್ಗೆ ತನಗೆ ವರದಿ ಸಲ್ಲಿಸುವಂತೆ ನಿರ್ದೇಶಿಸಿದ್ದಾರೆ. ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ತಟಸ್ಥ ಧೋರಣೆಯನ್ನು ತಳೆದಿರ್ತದೆ. ಪ್ರಮುಖರು ಸುರೇಶ್ ಚಂದ್ರ ಶೆಟ್ಟಿ, ಕರುಣಾಕರ್ ಆಳ್ವ, ಶಂಕರ್ ಮಾಡ, ದೇವಿಚರಣ್ ಶೆಟ್ಟಿ, MC ಶೆಟ್ಟಿ, ಹರೀಶ್ ಸುದ್ದಿಗೋಷ್ಠಿಗೆ ಎತ್ತಿದ್ದಾರೆ.